ಕೋಟಾ ಶ್ರೀನಿವಾಸ್ ಪೂಜಾರಿಯವರ 25 ಲಕ್ಷ ಅನುದಾನದಲ್ಲಿ ಪಿಲಾರು ಪಲ್ಲ ಸಂಪರ್ಕದ ಕಚ್ಚಾ ರಸ್ತೆ ನಿರ್ಮಾಣವಾಗಲು ಹಿರಿಯರಾದ ಸುಬ್ರಾಯ ಗಟ್ಟಿಯವರ ತ್ಯಾಗ ಮನೋಭಾವವೇ ಪ್ರಮುಖ ಕಾರಣವಾಗಿದ್ದು, ಅವರು ತಮ್ಮ ಸ್ಥಳವನ್ನು ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದರಿಂದ ಪಿಲಾರು ಪಲ್ಲ ಸಂಪರ್ಕದ ಸುಸಜ್ಜಿತ ರಸ್ತೆ ನಿರ್ಮಾಣವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು. ತೊಕ್ಕೊಟ್ಟಿನ ಭಗತ್ ಸಿಂಗ್ ಪ್ರತಿಷ್ಠಾನದ ವತಿಯಿಂದ ಗುರುಪೂರ್ಣಿಮಾ ಪ್ರಯುಕ್ತ ನಿವೃತ್ತ ಶಿಕ್ಷಕರು, ಪ್ರಗತಿಪರ ಕೃಷಿಕರಾದ ಸುಬ್ರಾಯ ಗಟ್ಟಿ ಪಿಲಾರು ಒಬ್ಬರಿಗೆ ಅವರ ಸ್ವಗೃಹದಲ್ಲೇ ಗುರುವಂದನೆಯನ್ನು ಸಮರ್ಪಿಸಿ ಮಾತನಾಡಿದರು. ಬಹಳ ವರ್ಷಗಳ ಹಿಂದೆಯೇ ಪಿಲಾರು ಪ್ರದೇಶದ ಯುವಕರಿಗೆ ಮಾರ್ಗದರ್ಶನ ಮಾಡಲು ಸುಬ್ರಾಯ ಗಟ್ಟಿಯವರದ್ದೇ ನಾಯಕತ್ವ ಇತ್ತು. ಅವರಿಗೆ 95 ವರ್ಷವಾದರೂ ಇಂದಿಗೆ ಜೀವನೋತ್ಸಾಹದಲ್ಲಿದ್ದು ವಾಕ್, ಶ್ರವಣ, ಗ್ರಹಿಕಾ ಶಕ್ತಿಯನ್ನು ಹೊಂದಿದ್ದಾರೆ. ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕೋದು ಮಾತ್ರವಲ್ಲ, ಅದನ್ನು ಬೆಳೆಸಿ ಉಳಿಸುವ ಕಾರ್ಯ ನಡೆಸಬೇಕು. ಆ ನಿಟ್ಟಿನಲ್ಲಿ ಭಗತ್ ಸಿಂಗ್ ಪ್ರತಿಷ್ಠಾನವು ಉಳ್ಳಾಲ ಪ್ರದೇಶದಲ್ಲಿ ಇಂತಹ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಪ್ರಶಂಸನೀಯ ಎಂದರು. ಯಾನು ವಿಶೇಷವಾದ ಈ ಸಂದರ್ಭದ ಉಲ್ಲೇಖ ಮಲ್ಪೋಡು ಇನ್ನು ಸುಬ್ರಾಯ ಗಟ್ಟಿಯರ ನೆಟೆ ಇತ್ತಿನಿರ್ದಾತ್ರ ಈ ಕಾರುಲು ಪೂರ ನೆಟೆ ಉಂತೆರೆಗೆ ಸಾಧ್ಯ ದಯಬಂಡ ಕೋಟಾ ಶ್ರೀನಿವಾಸ್ ಪೂಜಾರಿ ನಿತ್ಯಲವರ ನೆನಪು ಮಲ್ಪೋಡು ಮುಲ್ತಾಕ್ಲು ನೆನಪು ಮಲ್ಪೇರೆ ಹೆಜ್ಜೆರ ಗೊತ್ತಿಜೆ ಎಂಕ್ ಅರೆ ನೆನಪು ಮಲ್ಪೋಡು ದಯಬಂಡ 25 ಲಕ್ಷ ರೂಪಾಯಿ ಕೊರದು ಅಲ್ತಿರ್ದು ಗಾಡಿ ಇಡೇ ಬರ್ಪುಣಂದ ಅಂದ ಐಕ್ ಕೋಟಾ ಶ್ರೀನಿವಾಸ್ ಪೂಜಾರಿ 25 ಲಕ್ಷ ರೂಪಾಯಿ ಕಾರಣ ಪೂರ್ತಿ ಮಲ್ಪರೆ ಬೇತೆ ಬೇತೆ ಕಾರಣಗೋಸ್ಕರ ಆತಿಜಿ ಒಂಜಿ ಊರಿಗೂ ರಸ್ತೆ ಅನ್ನಕ್ಕೆ ಸಾವಿರಾರು ಅಡೆ ತಡೆಲು ಕಿರಿಕಿರಿಲು ಎಲ್ಲ ಮಸ್ತ್ ನೆರಡೆ ಪುರ ತಿಂದುದುಪ್ಪೆ ಈ ವಿಷಯ ಅಂಡ ಕಾರು ಮೂಲು ಅತ್ತೆ ತೂನಾಗ ಖುಷಿ ಆಪನ ಇಟ್ಟೇರ್ದು ಇಡೇ ಮುಟ್ಟ ಬತ್ತನತ್ತ ದುಪ್ಪುರ ಆವಡಂದ ಭಾರಿ ವರ್ಷದ್ದು ತುಂಬೆ ಸುಬ್ರಾಯ ಗಟ್ಟಿಯರು ಈ ಭಾಗಡ್ ಒಂಜಿ ಸಾಮಾಜಿಕವಾದ ಯೋಚನೆ ಮಲ್ತಿನ ಮಾಸ್ಟರ್ ಇನ್ನು ಸಮಾಜದ ಕಟ್ಟ ಕಡೆದ ಜನಕಲ್ನ ಬಗ್ಗೆಲ್ಲ ಯೋಚನೆ ಮಲ್ಪೆರೆಗೆ ಶಕ್ತಿ ಇತ್ತನಾರು ಹೆಂಗೆ 95 ವರ್ಷ ಬಂದಾಗನೇ ಭಾರಿ ಖುಷಿಯಾನು ಮಾಸ್ಟ್ರ್ ಯಾನು ಸುರುಕು ತೂನಾಗ ಎಂಚೊಲ್ಲೇರು ಅಂಚೆ ನಿತ್ತೆಲ್ಲ ಒಲ್ಲೇರು ಅವು ಅರ್ನ ಲವಲವಿಕೆಡೆ ಉಲ್ಲೇರು 40 ವರ್ಷ ಲವಲವಿಕೆಡೆ ಉಪ್ಪೇರೆಗೆ ಒಂಜಿ ಸ್ಫೂರ್ತಿ ಯಾರು ನಂಗೆ ಮಾತೆರೆಗಳ ಸ್ಫೂರ್ತಿ ಜೀವನ ಸರಿ ಇಟ್ಟುಕೊಂಡ ಏತು ವರ್ಷಲ ಬದುಕೇರ ಆಪಣೊಂದು ತೋಜಾಯಿನಾರು ಸುಬ್ರಾಯ ಗಟ್ಟಿಯರು ಇನ್ನು ನಮನದ ವ್ಯಕ್ತಿತ್ವನ ಬಲೆಪ ಹೊಂದಿರಲಿ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ, ಹಿರಿಯವರಾದ ಸುಬ್ರಾಯ ಗಟ್ಟಿಯವರು ಗುರುಗಳಾಗಿ, ಕೃಷಿಕರಾಗಿ 95 ವರ್ಷಗಳ ಕಾಲ ಅತ್ಯಂತ ಸರಳ ಸಾರ್ಥಕ ಜೀವನವನ್ನು ಸಾಗಿಸಿದ್ದು, ಅವರು ನಡೆದು ಬಂದ ದಾರಿ ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದರು. ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಕೇಶ್ ಬೈಪಾಸ್, ಗುರುವಂದನಾ ಸಮಿತಿಯ ಸಂಚಾಲಕರಾದ ರಾಜೇಂದ್ರ ಸೇವಂತಿಗುಡ್ಡೆ, ಕೋಶಾಧಿಕಾರಿ ಹರೀಶ್ ಅಂಬ್ಲಮಗುರು, ಪ್ರಮುಖರಾದ ಬ್ರಿಜೇಶ್ ನಾಯರ್, ಶರತ್ ಭಂಡಾರಿ, ಮೋಹನ್ ಸೇವಂತಿಗುಡ್ಡೆ, ದೀಕ್ಷಿತ್ ನಿಸರ್ಗ, ಸುಧಾಕರ್ ಬಜಾಲ್, ದಾಮೋದರ್ ನಡಾರ್, ಗಂಗಾಧರ್ ಅಂಬ್ಲಮಗುರು, ಸುಬ್ರಾಯ ಗಟ್ಟಿಯವರ ಪತ್ನಿ ಪಾರ್ವತಿ ಗಟ್ಟಿ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karungalpadi, Mangalore. Contact 7760 609090.